ಪ್ರತಿ ವರ್ಷ ಕರಾವಳಿಯಲ್ಲಿ ಬೀಳುವ ವಿಪರೀತ ಮಳೆಯಿಂದ ಬೀಳುವ ನೀರು ಸರಾಗವಾಗಿ ಹರಿಯುವ ಜಾಗ ಇಲ್ಲದೆ ನಗರ, ಗದ್ದೆ, ನದಿ ಪ್ರದೇಶ ಸೇರಿದಂತೆ ಎಲ್ಲೆಡೆಯಲ್ಲಿ ಕೃತಕ ನೆರೆ ಉಂಟಾಗುವ ಪರಿಸ್ಥಿತಿಯಾದರೆ ವಿಪರೀತ ಮಳೆಯ ರಕ್ಷಣೆಗೆ ಇಲ್ಲಿ ಚಿಕ್ಕ ಗುಡಿಸಲಿನಿಂದ ಬೃಹತ್ ಮನೆಗಳು ಕೂಡ ಪ್ಲಾಸ್ಟಿಕ್ ಹೊದಿಕೆಯಿಂದ ರಕ್ಷಣೆ ಪಡೆಯುತ್ತಿರುವುದು ಹಗಲಿನಷ್ಟೇ ಸತ್ಯ. ಇಲ್ಲಿನ ಅನೇಕ ಹೆಂಚಿನ ಮನೆ, ತಾರಸಿ ಮನೆ, ಹಸುಗಳ ಕೊಟ್ಟಿಗೆ, ಹುಲ್ಲಿನ ಬಣವೆ, ತರಗೆಲೆಗಳ ರಾಶಿ ಇದೆಲ್ಲದಕ್ಕೂ ಸುರಿಯುವ ಭಾರಿ ಮಳೆಗೆ ಪ್ಲಾಸ್ಟಿಕ್ ಅನ್ನು ರಕ್ಷಣೆಗಾಗಿ ಹಾಕಿಕೊಳ್ಳುತ್ತಾರೆ. ಇನ್ನು ಇಲ್ಲಿನ ಮಳೆಗೆ ಬೈಕ್ ಸವಾರರು ದುಬಾರಿ ಹಣ ನೀಡಿ ಬ್ರ್ಯಾಂಡೆಡ್ ಕಂಪನಿಗಳ ರೈನ್ಕೋಟ್ ಹಾಕಿಕೊಂಡು ಮಳೆಯಲ್ಲಿ ತೊಯ್ದುಕೊಂಡು ಸವಾರಿ ಮಾಡಿ ನಿಗದಿತ ಸಮಯಕ್ಕೆ ಕಚೇರಿ ಅಥವಾ ಮನೆ ತಲುಪುವವರು. ಇದೀಗ 100 ರೂಪಾಯಿಗೆ ಸಿಗುವ ಪ್ಲಾಸ್ಟಿಕ್ ರೈನ್ಕೋಟ್ಗೆ ಬಹುತೇಕ ಜನರು ಮೊರೆ ಹೋಗಿದ್ದಾರೆ. ಪ್ಲಾಸ್ಟಿಕ್ ಬ್ಯಾಗ್ ನಿಷೇಧ ಮಾಡುವುದರ ಕುರಿತು ಒಂದೆಡೆ ಚರ್ಚೆಯಾದರೆ ಪ್ಲಾಸ್ಟಿಕ್ ಸುಡದೆ ಅಥವಾ ಭೂಮಿಯಲ್ಲಿ ಸೇರಿಸದೆ ಅದರ ಮರುಬಳಕೆ ಕುರಿತು ಜನಜಾಗೃತಿ ನಡೆಯುತ್ತಿರುವ ಮಧ್ಯೆ ಕರಾವಳಿ ಜಿಲ್ಲೆಯ ಮಳೆಗೆ ಮಾತ್ರ ಬಹುತೇಕ ಜನರು ಪ್ಲಾಸ್ಟಿಕ್ ಮೇಲೆ ನಂಬಿಕೆ ಇಡುವಂತಾಗಿದೆ. ಹೇಳಿ. ಇಲ್ಲ ಮಳೆ ಬಂದೆಲ್ಲ ಮನೆಯೆಲ್ಲ ಸೋರ್ದ ಟಾರ್ಪಲ್ ಒಂದು ಹಾಕುವುದು. ಮಳೆ ಬಂದರೆ ಸೋರುವುದೆಲ್ಲ ಇದ್ದದ್ದೇ, ಆದರೂ ಒಂದು ಈ ಮಳೆ ಹೆಚ್ಚಪ್ಪಕ್ಕೆ ಹೋಗಿ ಒಂದು ಟಾರ್ಪಲ್ ಎಲ್ಲ ಹೆಲ್ಪ್ ಮಾಡಿ ಸರ್ಕಾರದವರೆಲ್ಲ ಒಂದು ಸಹಾಯಧನ ಮಾಡ್ರೆ ಒಳ್ಳೆದಿತ್ತು. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಬ್ರಹ್ಮಾವರ. ನನ್ನ ಆಯ್ಕೆ ಆಶೀರ್ವಾದ. ಆಶೀರ್ವಾದ 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 ಆಶೀರ್ವಾದ. ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ. ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.